ರಾಜ್ಯದ ಸಾಗರ ತೀರದ ರಕ್ಷಣೆಯ ಹೊಣೆಯನ್ನ ನಿಭಾಯಿಸುತ್ತಿರುವ ಕರಾವಳಿ ಕಾವಲು ಪೊಲೀಸು ಪಡೆಯು ಮೀನುಗಾರರ ಸುರಕ್ಷತೆಯ ದೃಷ್ಟಿಯಿಂದ ಇದೀಗ ಹೊಸ ಆಪ್ ಒಂದನ್ನು ಅನುಷ್ಠಾನಕ್ಕೆ ತರುವ ಯೋಜನೆಯನ್ನ ರೂಪಿಸಿದೆ. ಮೀನುಗಾರಿಕೆಗೆ ತೆರಳುವ ಮೀನುಗಾರರು ತಮ್ಮ ಬೋಟ್ಗಳು ಮತ್ತು ಮೀನುಗಾರರ ವಿವರವನ್ನ ಮೌಖಿಕ ಅಥವಾ ಕಾಗದದ ಮೂಲಕ ದಾಖಲಿಸಿ ಮೀನುಗಾರಿಕೆಯ ಧಕ್ಕೆಯಲ್ಲಿ ನೀಡುತ್ತಿದ್ರು. ಆದರೆ ಮೀನುಗಾರಿಕೆಗೆ ತೆರಳಿದ ಬಳಿಕ ಮೀನುಗಾರರು ಯಾವುದೇ ಸಮಸ್ಯೆಗೆ ಸಿಲುಕಿದ್ರೆ ತನಿಖೆ ನಡೆಸಲು ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ಸರ್ಕಾರದ ವತಿಯಿಂದಲೇ ಇದೀಗ ಆಪ್ ಸಿದ್ಧಪಡಿಸಿ ಅದರಲ್ಲಿಯೇ ಮೀನುಗಾರರ ಮಾಹಿತಿ ಕ್ರೋಢೀಕರಿಸಲು ಕರಾವಳಿ ಕಾವಲು ಪೊಲೀಸು ಪಡೆಯು ನಿರ್ಧರಿಸಿದೆ. ಕೆಲವೇ ದಿನದಲ್ಲಿ ಇದು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರರಿಗೆ ಈ ಆಪ್ ಪರಿಚಯವಾಗಲಿದೆ.